ಎಸ್ಟಿಪಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು, ಎಸ್ಟಿಪಿ ರೆಮಿಡೀಸ್ ಮತ್ತು ರಿಸರ್ಚ್ ಸೆಂಟರ್ ಪ್ರಾಯೋಜಕತ್ವದ ಕಲೋಪಾಸನಾ ಸಾಂಸ್ಕೃತಿಕ ಕಲಾ ಸಂಭ್ರಮ 2021 ಫೆಬ್ರವರಿ 27ರಿಂದ ಮಾರ್ಚ್ 1 ತನಕ ಎಸ್ಟಿಪಿ ರೆಮಿಡೀಸ್ ಮತ್ತು ರಿಸರ್ಚ್ ಸೆಂಟರ್ ಆವರಣ ಪರ್ಲಡ್ಕ ಪುತ್ತೂರಿನಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕರಾದ ಸಂಜೀವ ಮಠಂದೂರು ನೆರವೇರಿಸಲಿದ್ದಾರೆ. ಇನ್ನು ವಿದ್ವಾನ್ ರಾಮಕೃಷ್ಣನ್ ಮೂರ್ತಿ ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಇನ್ನು ಫೆಬ್ರವರಿ 28ರಂದು ಸಂಜೆ 6:30ಕ್ಕೆ ಶ್ರೀ ಸಾಲಿಗ್ರಾಮ ಮೇಳದವರಿಂದ ಚಿತ್ರಾಕ್ಷಿ ಕಲ್ಯಾಣ, ಮೀನಾಕ್ಷಿ ಕಲ್ಯಾಣ ಯಕ್ಷಗಾನ ನಡೆಯಲಿದೆ. ಹಾಗೆಯೇ ಮಾರ್ಚ್ 1ರಂದು ಸಂಜೆ 6:30ಕ್ಕೆ ಶ್ರೀ ಹನುಮಗಿರಿ ಮೇಳದವರಿಂದ ಶುಕ್ರನಂದನೆ ಯಕ್ಷಗಾನ ನಡೆಯಲಿದೆ. ಎಲ್ಲಾ ಯಕ್ಷಪ್ರಿಯರು ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಕಳೆದ 16 ವರ್ಷಗಳಿಂದ ಕಲೋಪಾಸನ ಎಂಬ ಹೆಸರಿನ ಅಡಿಯಲ್ಲಿ ಎಸ್ಡಿಪಿ ರೆಮಿಡೀಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇದರ ಪ್ರಾಯೋಜಕತ್ವದಲ್ಲಿ 3 ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬರುವುದು ನಿಮಗೆಲ್ಲರಿಗೂ ಗೊತ್ತಿದೆ. ಈ ವರ್ಷ ಇದು 17ನೇ ವರ್ಷ ನಿರಂತರವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ವರ್ಷದ ಈ ಕಾರ್ಯಕ್ರಮ ಇದೇ ತಿಂಗಳು ತಾರೀಕು 27 ಶನಿವಾರ, 28 ಭಾನುವಾರ ಮತ್ತು 1ನೇ ತಾರೀಕು ಮಾರ್ಚರಂದು ನಡೀತದೆ. ಪ್ರಥಮ ದಿನ ಕಾರ್ಯಕ್ರಮವನ್ನು ನಮ್ಮ ಶಾಸಕರಾದಂಥ ಶ್ರೀ ಸಂಜೀವ ಮಠಂದೂರು ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ದಿನ ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರರಂತಹ ಶ್ರೀಯುತ ವಿದ್ವಾನ್ ರಾಮಕೃಷ್ಣನ್ ಚೆನ್ನೈ ಇವರು ಅವರೊಟ್ಟಿಗೆ ಶ್ರೇಷ್ಠ ಕೋ ಆರ್ಟಿಸ್ಟ್ಗಳು ಅವರೊಂದಿಗೆ ಈ ಕಾರ್ಯಕ್ರಮ ನಡೀತದೆ. ಈ ವ್ಯಕ್ತಿಯ ಅಥವಾ ಈ ವಿದ್ವಾಂಸನ ಕಾರ್ಯಕ್ರಮ ಸದ್ಯ ಇಲ್ಲಿ ಎಲ್ಲಿಯೂ ಆಗಲಿಲ್ಲ ಅಥವಾ ಬಹಳ ಶ್ರೇಷ್ಠ ಕಾರ್ಯಕ್ರಮವೂ ಸಹ ಆಗಿರುತ್ತದೆ. ಆದ ಕಾರಣ ಈ ವರ್ಷ ಇವರನ್ನು ನಾವು ಆಯೋಜಿಸಿದ್ದೇವೆ. 2ನೇ ದಿನ ಭಾನುವಾರ ನಮ್ಮ ಊರಿನ ಅಥವಾ ಯಕ್ಷಗಾನ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರಾದಂತಹ ಬಡಗುತಿಟ್ಟಿನ ಯಕ್ಷಗಾನ ನಡೀತದೆ. ಸಾಲಿಗ್ರಾಮ ಮೇಳದವರಿಂದ ಈ ಕಾರ್ಯಕ್ರಮ ನಡೀತದೆ. ಪ್ರಸಂಗವಾಗಿ ಮೀನಾಕ್ಷಿ ಕಲ್ಯಾಣ ಮತ್ತು ಚಿತ್ರಾಕ್ಷಿ ಕಲ್ಯಾಣ ಎಂಬವನ್ನು ಅವರು ಆಡಿ ತೋರಿಸಲಿಕ್ಕಿದ್ದಾರೆ. ಮತ್ತು ಮಾರ್ಚ್ 1ರಂದು ನಮ್ಮ ತೆಂಗುತಿಟ್ಟಿನ ಕಾರ್ಯಕ್ರಮ ನಡೀತದೆ. ನಮ್ಮ ಹನುಮಗಿರಿಯ ಮೇಳದಿಂದ ಈ ಕಾರ್ಯಕ್ರಮ ನಡೀತದೆ. ಶುಕ್ರನಂದನೆ ಎಂಬಂಥ ವಿನೂತನವಾದಂಥ ಪ್ರಸಂಗವನ್ನು ಸಹ ಅವತ್ತು ಆಡಿ ತೋರಿಸಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಪ್ರತಿದಿನ ಸಂಜೆ 6 ಗಂಟೆಗೆ, ಪ್ರಥಮ ದಿನ 6 ಗಂಟೆ ಪ್ರಾರಂಭವಾದರೆ ಮತ್ತೆ 2 ದಿನ 6:30 ಗಂಟೆಗೆ ನಮ್ಮ ಎಸ್ಡಿಪಿ ರೆಮಿಡೀಸ್ ಆ್ಯಂಡ್ ರಿಸರ್ಚ್ ಸೆಂಟರಿನ ಆವರಣದೊಳಗೆ ನಡೀತದೆ. ಎಲ್ಲ ಊರಿನ ಈ ಕಲಾಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಆಸ್ವಾದಿಸಬೇಕಾಗಿ ನಾನು ಡಾಕ್ಟರ್ ಹರಿಕೃಷ್ಣ ಪಾಣಾಜೆ ಕೇಳಿಕೊಳ್ತಾ ಇದ್ದೆ.